ರಿಟರ್ನ್ ಗಾಡಿ ಅಂತ ಹಾಕ್ತಾರೆ. ಎಚ್.ಡಿ. ಕೋಟೆ ತಾಲೂಕಿನ ಮಾದಾಪುರ ವೃತ್ತದಲ್ಲಿ ಇಂದು ಶಾಲಾ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ನಿಗದಿತ ಸಮಯಕ್ಕೆ ಬಸ್ಸುಗಳು ಬರುತ್ತಿಲ್ಲವೆಂದು ಆರೋಪಿಸಿ ಪ್ರತಿಭಟನೆ ನಡೆಸಿದರು. ಎಚ್.ಡಿ. ಕೋಟೆ ಹಾಗೂ ಮೈಸೂರಿಗೆ ಮುಖ್ಯ ರಸ್ತೆಯಲ್ಲಿರುವ ಮಾದಾಪುರ ಗ್ರಾಮ ಒಂದು ಕೇಂದ್ರ ಸ್ಥಾನವಾಗಿದೆ. ಮಾದಾಪುರ ಗ್ರಾಮಕ್ಕೆ ಸುತ್ತಮುತ್ತಲಿನ 10 ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಬಂದು ಅಲ್ಲಿಂದ ಮೈಸೂರು ಮತ್ತು ಎಚ್.ಡಿ. ಕೋಟೆಗೆ ವ್ಯಾಸಂಗ ಮಾಡಲು ತೆರಳುತ್ತಾರೆ. ವಿದ್ಯಾರ್ಥಿಗಳಿಗೆ ಕೆಎಸ್ಆರ್ಟಿಸಿ ಸರಿಯಾದ ಸಾರಿಗೆಯ ವ್ಯವಸ್ಥೆ ಕಲ್ಪಿಸುತ್ತಿಲ್ಲ ಎಂದು ಆರೋಪಿಸಿ ಇಂದು ವಿದ್ಯಾರ್ಥಿಗಳು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ನಿರತರಾದ ವಿದ್ಯಾರ್ಥಿಗಳು ಸರ್ಕಾರ ಮತ್ತು ಶಾಸಕರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಓದುವ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯ ಮೂಲಭೂತ ವ್ಯವಸ್ಥೆ ಕಲ್ಪಿಸದೇ ಇರುವುದು ನಾಚಿಗೇಡಿನ ನಡೆ. ಮುಂದೆ ಇಂತಹ ಶಾಸಕ ನಮಗೆ ಬೇಡ ಎಂದು ಜನರು ಅಲ್ಲಲ್ಲಿ ಗುಸುಗುಡುತ್ತಿದ್ದದ್ದು ವಿಪರ್ಯಾಸವೇ ಸರಿ. ವರದಿ ಮಾಲಾರ ಮಹದೇವಸ್ವಾಮಿ. ರಿಟರ್ನ್ ಗಾಡಿ ಅಂತ ಹಾಕ್ತಾರೆ. ಸರಿ 10 ಕಾಲ್ಗೆ ಬಸ್ ಹಾಕ್ತಿವಿ ಅಂತ ಹೇಳ್ತಾರಲ್ಲ, 10 ಗಂಟೆ ಕ್ಲಾಸ್ ಆಯ್ತಲ್ಲ, ಲೆಕ್ಚರ್ಗಳು ನಮ್ಮನ್ನ ಬೈತಾರೋ ಅಥವಾ ಬಸ್ ಅವ್ರನ್ನ ಬೈತಾರೋ? ಅದು ನಿಮ್ ಜವಾಬ್ದಾರಿ ಕ್ರಮ ಅಂತಾರಲ್ಲ, ಅದು ನಮ್ ಜವಾಬ್ದಾರಿ. ಬಸ್ ಕಳಿಸಿ ದಿನ 9 ಗಂಟೆಗೆ ರಿಟರ್ನ್ ಗಾಡಿ ಅಷ್ಟೇ ಹಾಕಿ, ನಮ್ಗೇನು ಬೇಡ. ಹುಡುಗಿ ಸತ್ತಿರ್ಬಹುದೇನೋ, ಹೆಣ್ಮಕ್ಳು ಎಷ್ಟೋ ಜನ ಸಾಯಕ್ಕಿದ್ದಾರೆ ಬಸ್ಸಿಂದ. हाँ